ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಇಂದ್ರಧನುಷ್ ನಗರ ಲಸಿಕಾ ಅಭಿಯಾನಕ್ಕೆ ನಗರದ ಜೆಪ್ಪು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಾಲನೆ ದೊರಕಿತ್ತು. ಇಂದ್ರಧನುಷ್ ನಗರ ಲಸಿಕಾ ಅಭಿಯಾನ ಅಂಗವಾಗಿ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಜುಲೈ 16ರಿಂದ ನಾನಾ ಹಂತಗಳಲ್ಲಿ ಆರಂಭವಾಗಲಿದ್ದು, ಸೋಮವಾರದಂದು ನಗರದ ಜೆಪ್ಪು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಾಲನೆ ದೊರಕಿತ್ತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಇಂದ್ರಧನುಷ್ ನಗರ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳಲ್ಲಿ ಈ ಅಭಿಯಾನವನ್ನ ಕೈಗೊಂಡಿದ್ದು, ಈ ಅಭಿಯಾನದಲ್ಲಿ ಎಲ್ಲರೂ ಕೈ ಜೋಡಿಸಬೇಕೆಂದರು. ಮಧ್ಯಮ ವರ್ಗ ಮತ್ತು ಮೇಲ್ಪಟ್ಟವರಿಗೆ ಬಹಳಷ್ಟು ಅವಕಾಶಗಳು ಸಿಕ್ಕಿವೆ. ಆದರೆ ಇದು ಕೆಳಮಟ್ಟದ ಮತ್ತು ವಲಸೆ ಕಾರ್ಮಿಕರಿಗೂ ಕೂಡ ಅದರಿಂದ ಅವಕಾಶಗಳು ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕೆಲಸವನ್ನು ಸರ್ಕಾರ ಕೈಗೆತ್ತಿಕೊಂಡು ಬಹಳಷ್ಟು ಚಿಂತನೆಯನ್ನು ಮಾಡಿಕೊಂಡು ಈ ಕೆಲಸ ಕಾರ್ಯಗಳು ಆಗ್ತವೆ. ಆ ದೃಷ್ಟಿಯಲ್ಲಿ ಮಂಗಳೂರು ನಗರ ಪ್ರದೇಶ ಆದ ಕಾರಣ ಬಹಳಷ್ಟು ಕಾರ್ಮಿಕ ವರ್ಗದವರು ಇಲ್ಲಿ ವಲಸೆ ಬರ್ತಾರೆ. ಅದರಲ್ಲಿ ಕೂಡ ಕಾರ್ಮಿಕರು ಕಟ್ಟಡ ಕಾಮಗಾರಿ ಇರ್ಬೋದು ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಮಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಏನು ರೋಗಗಳು ಹರಡದ ರೀತಿಯಲ್ಲಿ ಇದಕ್ಕೆ ಈ ಹಿಂದೆ ಸಿಡುಬು, ಡಿಪ್ತೇರಿಯಾ, ನಾಯಿ ಕೆಮ್ಮು, ಧನುರ್ವಾಯು, ಪೋಲಿಯೋ, ಕ್ಷಯ ಮತ್ತು ದಳಾರ ಮತ್ತು ಹೈಪಟಿಸ್ ಬಿ ಈ 7 ರೋಗಗಳನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಈ ಒಂದು ವಿಷಯಗಳನ್ನು ಸರ್ಕಾರ ಕೈಗೆತ್ತಿಕೊಂಡು ಪಾಲಿಕೆ ಉಪಮೇಯರ್ ಕೆ ಮಹಮ್ಮದ್ ಮಾತನಾಡಿ, ಇಂದ್ರಧನುಷ್ ಅಭಿಯಾನದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೈಜೋಡಿಸಬೇಕೆಂದರು. ಆ ಮೂಲಕ ಅಭಿಯಾನ ಯಶಸ್ವಿಯಾಗಲು ಸಾಧ್ಯ ಅಂತ ಹೇಳಿದರು. ಎಲ್ಲರಿಗೂ ಕೂಡ ಮಾಹಿತಿ ಇರುವುದಿಲ್ಲ, ಬಟ್ ಮಾಹಿತಿಯನ್ನ ಕೊಟ್ಟು ಈ ಮಾಹಿತಿ ಕೊಡಬೇಕಾದ್ರೆ ವೈದ್ಯಾಧಿಕಾರಿಗಳಿಗೆ ಮಾತ್ರ ಸಾಧ್ಯವಾ ಅಥವಾ ಆಶಾ ಕಾರ್ಯಕರ್ತರಿಗೆ ಸಾಧ್ಯವಾ ಅಥವಾ ಅಂಗನವಾಡಿ ಟೀಚರ್ಸ್ ಅವರಿಗೆ ಮಾತ್ರ ಸಾಧ್ಯವ? ಅಲ್ಲ, ನಮ್ಮ ಎಲ್ಲ ಜವಾಬ್ದಾರಿ, ಈ ದೇಶದ ಪ್ರಜೆಯಾಗಿದ್ದಂತಹ ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಇವತ್ತು ಜನಪ್ರತಿನಿಧಿಯಾದಂಥ ನಮ್ಮನ್ನು ಸೇರಿಸಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗೆ ಮಾಹಿತಿಯನ್ನು ಕೊಟ್ಟರೆ ಅದು ಜನರಿಗೆ ತಲುಪುತ್ತದೆ ಅಂತೇಳಿ ಒಂದು ರೀತಿಯಲ್ಲಿ ಅದು ಸರಿ. ಇನ್ನೊಂದು ರೀತಿಯಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆ ಹುಟ್ಟುವ ಮಗು ಅದು ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಸಾಂಕ್ರಾಮಿಕ ರೋಗ ಮುಕ್ತವಾಗಿರಬೇಕು. ರೋಗ ಇಲ್ಲದ ಮನುಷ್ಯ ಅವೇನಾಗ್ತಾನೆ, ಬಲಿಷ್ಠವಾಗಿರ್ತಾನೆ. ಒಂದು ಗಾದೆ ಇದೆ, ಆರೋಗ್ಯವೇ ಭಾಗ್ಯ. ಈ ವೇಳೆ ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಪಾಲಿಕೆ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ನವೀನ್ ಡಿಸೋಜಾ, ಕಾರ್ಪೊರೇಟರ್ಗಳಾದ ಅಪ್ಪಿ, ರತಿಕಲಾ, ಶೈಲಜಾ, ಪಾಲಿಕೆ ವಿಪಕ್ಷ ನಾಯಕ ಪ್ರೇಮಾನಂದ ಶೆಟ್ಟಿ, ಡಿಎಚ್ಒ ಡಾಕ್ಟರ್ ರಾಮಕೃಷ್ಣ ರಾವ್, ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಅಶೋಕ್ ಇನ್ನಿತರರು ಹಾಜರಿದ್ದರು. ಇನ್ನು ಪಾಲಿಕೆಯ 60 ವಾರ್ಡ್ಗಳಲ್ಲಿ ಜುಲೈ 16, 17, 18 ಮತ್ತು 20ರಂದು, ಆಗಸ್ಟ್ 13, 14, 17, 18ರಂದು, ಸೆಪ್ಟೆಂಬರ್ 10, 11, 14 ಮತ್ತು 15ರ ತನಕ ಇಂದ್ರಧನುಷ್ ಅಭಿಯಾನ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.